ಸಾಮಾಜಿಕ ಮುಖಂಡರು ಇಸ್ಮಾಯಿಲ್ ಶಾಫಿ ಬಾಬು ಕಟ್ಟೆಯರು ಇಂಚೆಗೂ ಎಸ್ಡಿಪಿಐ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಬೊಕ್ಕ ಜಿಲ್ಲಾ ಸಮಿತಿ ಸದಸ್ಯತ್ವಗೂ ಸ್ವಯಂ ರಾಜೀನಾಮೆ ಕೊಡ್ದಿತ್ತದು. ಇತ್ತೆ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಸಂಘಟನೆದ ಬುಲಿಚಿಲ್ಗು ಮಹತ್ವದ ಕೊಡುಗೆ ಕೊರೊಂದುಲ್ಲೇರು. ಸಮಾಜ ಸೇವೆಡು ದಿಂಜಾಪಳಗಿನ ಇಮೆರು ಕೋವಿಡ್-19 ಪೊರ್ತುಡು ಬಡ ಕುಟುಂಬಗೂ ಆಸರೆಯಾದಿತ್ಯರು. ಅವೇ ರೀತಿ ವೈದ್ಯಕೀಯ ಸಹಾಯನ ಮಲ್ದಿತ್ತರು. ಇತ್ತೆ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿರ್ದು 300 ಗ್ರಾಮ ಪಂಚಾಯತ್ ವ್ಯಾಪ್ತಿದ ಸುಭಾಷ್ ನಗರಡು ರಡ್ಡು ಚೋಕ್ಲಿನ ಅಪ್ಪೆ ಕಂಡನಿ ತೀರ್ನ ಪೊಂಚವಗೂ ಇಲ್ಲು ನಿರ್ಮಿಸ ಹೊಂದಿತದು ಬೊಕ್ಕ ಕುಡೊಂಜಿ ಅರ್ಹ ಕುಟುಂಬಗೂ ಇಲ್ಲು ನಿರ್ಮಾಣ ಮಾಲ್ತು ಕೊರ್ಪೊರೇಟ್ ದಿಂಜ ಶ್ರಮ ವಹಿಸೊಂದುಲ್ಲೇರು. ಮೊಕ್ಲಿನ ಮಹತ್ ಕಾರ್ಯದೊಟ್ಟಿಗೆ ದಾನಿಲು ಕೈಜೋಡಾವಡಾತಲು. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರು ಶಾನವಾಸ್ ಮುಲ್ಲಾ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿಡು ಕಾರ್ಯಕ್ರಮದ ಪಾಲ್ಪಡೆಪಿನ ಸಲುವಾದ ಐತಾರ ಕುಡ್ಲಗು ಭೇಟಿ ಕೊರ್ನಾಗ ಇಸ್ಮಾಯಿಲ್ ಶಾಫೀರ್ನ ಇಲ್ಲಗ್ಲ ಭೇಟಿ ಕೊರ್ದು ಪಾತ್ರಕತೆ ನಡಪಾಯಿರು. ಈ ಪೊರ್ತು ಪಾತೇರ್ನ ಶಾನವಾಜ್ ಮುಲ್ಲಾ ತಂಕ್ಲ ಆತ್ಮೀಯರು ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆದ ಜಿಲ್ಲಾ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಾಬು ಕಟ್ಟೇರನ ಇಲ್ಲಗ ಭೇಟಿ ಕೊರ್ದು ಕರೀನ ಸಮಯ ಅವಿಸ್ಮರಣೀಯ. ಶಾಫಿ ಬಾಬು ಕಟ್ಟೇರು ಒರಿ ಎಡ್ಡೆ ಸಾಮಾಜಿಕ ಕಾರ್ಯಕರ್ತೆಯಾದ ಪಿದೈ ಬರೊಂದಿತದು. ಅಲ್ಲಾಹು ಅರೆಗೆ ಎಡ್ಡೆ ಆರೋಗ್ಯ ಆಯುಷ್ಯ ಕೊರಡು ಬೊಕ್ಕ ಬೇಲೆಲೆಡು ಯಶಸ್ಸು ಕೊರಡು ಪಂಡದು ಪ್ರಾರ್ಥಿಸಾದು ರಾಜಕೀಯವಾದ ದುಂಬು ಬತ್ತದು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಡು ನಮ್ಮೊಟ್ಟಿಗೆ ಸಕ್ರಿಯವಾದ ಕಾರ್ಯಾಚರಿಸೋಡು ಪಂಡದು ಹಾರೈಸಿರು. ನಾನು ಶಾನವಾಜ್ ಮುಲ್ಲಾ. ಇವತ್ತು ನನ್ನ ಕೆಲಸದ ನಿಮಿತ್ತ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದೆ. ಆದರೆ ನಮ್ಮ ಆತ್ಮೀಯರಾದ ಇಸ್ಮಾಯಿಲ್ ಶಾಫಿ ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯ ಜಿಲ್ಲಾಧ್ಯಕ್ಷರ ಮನೆಗೆ ಇವತ್ತು ನಾನು ಭೇಟಿ ಕೊಟ್ಟು ಅವರ ಜೊತೆ ಕಳೆದ ಸಮಯ ಒಂದು ಅವಿಸ್ಮರಣೀಯ. ಒಬ್ಬ ಉತ್ತಮ ಸಾಮಾಜಿಕ ಕಾರ್ಯಕರ್ತರಾಗಿ ಅವರು ಹೊರಹೊಮ್ಮುತ್ತಿದ್ದಾರೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಹಾಗೂ ಅವರ ಕೆಲಸಗಳಲ್ಲಿ ಅವರಿಗೆ ಒಂದು ಉತ್ತುಂಗಕ್ಕೆ ಏರಿಸಲಿ ಅಂತ ನಾವು ನಮ್ಮ ದುವಾ ಮಾಡುತ್ತೇವೆ. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಾಬು ಕಟ್ಟೆ ಪಾತಿರೊಂದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರು ಶಾನವಾಜ್ ಮುಲ್ಲಾ ತಂಕ್ಲೆ ಇಲ್ಲಗ ಅನಿರೀಕ್ಷಿತವಾದ ಭೇಟಿ ಕೊಡ್ತಿನಾವು ದಿಂಜ ಖುಷಿಯಾತನು. ತನ್ನಂಚಿನ ಸಮಾಜ ಸೇವಕನ ಇಲ್ಲಗ ಬತ್ತದು ಒಂತೆ ಪೊರ್ತು ಕರೆದು ತಂಕ್ಲೆ ಬೇಲೆಳೆದ ವಿಚಾರಣೆ ಮಲ್ತದು ಸಲಹೆ ಸೂಚನೆಗಳನ್ನು ಕೊರ್ದು ಪುನಿ ದುಂಬದ ಚಟುವಟಿಕೆಗಳಿಗೂ ಉತ್ತೇಜನ ಕೊರ್ಲಕ ಆತಂಡು. ಶಾನವಾಜ್ ಮುಲ್ಲಾ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿದ ಬಗೆಟು ಚಿಂತನೆ ಒಪ್ಪುನ ಮಾದರಿ ರಾಜಕೀಯ ಮುಖಂಡರು. ಇಂಬೇರು ರಾಜಕೀಯವಾದ ನನಲಾತು ದುಂಬು ಬರಡು ಅರೆನ ರಾಜಕೀಯ ಭವಿಷ್ಯ ಉಜ್ವಲ ಆವಡು. ಮುಲ್ಲಾ ತಂಕ ಸಮಾಜ ಸೇವೆ ಮಲ್ಪೆರೆ ಪ್ರೇರಣೆ ಕೊಡ್ದು ತನ್ನ ಮಾತಾ ಬೇರೆಲೆಗೂ ಮಾರ್ಗದರ್ಶನ ಕೊಡ್ತೀರು. ಅರೆನ ಮಾರ್ಗದರ್ಶನಡು ದುಂಬಗ್ಲ ಸಮಾಜ ಸೇವೆ ಮಲ್ಪೆ ಮಾಡಿ ತೆರಿಪಾಯಿರು. ಬೆಂಗಳೂರಿಂದ ಕೆಲಸದ ಕಾರ್ಯ ಬಗ್ಗೆ ಮಂಗಳೂರಿಗೆ ಭೇಟಿ ಕೊಟ್ಟ ನಮ್ಮ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಶಹನಾಜ್ ಮುಲ್ಲರವರು ಅನಿರೀಕ್ಷಿತವಾಗಿ ನಮ್ಮ ಮನೆಗೆ ಇವತ್ತು ಭೇಟಿ ಕೊಟ್ಟದ್ದು ನನಗೆ ತುಂಬ ಸಂತೋಷವಾಯಿತು. ಮಾಷಾ ಅಲ್ಲಾ, ಅವರು ನನ್ನಂಥ ಒಬ್ಬ ಸಮಾಜ ಸೇವಕನ ಮನೆಗೆ ಬಂದು ನಮ್ಮೊಟ್ಟಿಗೆ ಸ್ವಲ್ಪ ಸಮಯ ಕಳೆದು ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ವಿಚಾರಿಸಿದರು. ಮಾಷಾ ಅಲ್ಲಾ, ತುಂಬ ಸಂತೋಷಪಟ್ಟೆ. ಅದೇ ರೀತಿ ನಮ್ಮ ಶಹನಾಜ್ ಮುಲ್ಲರವರು ರಾಜಕೀಯವಾಗಿಯೂ ಅವರು ಇನ್ನು ಮುಂದೆ ಬರಬೇಕು, ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗಬೇಕು ಎಂಬುದು ನನ್ನ ಒಂದು ದುವಾ ಯಾವಾಗಲೂ ಅವರಿಗೆ ಇದೆ. ಮುಂದಿನ ದಿನಗಳಲ್ಲಿ ಇವರಂಥ ನಾಯಕರುಗಳು ಸಮುದಾಯದ ಬಗ್ಗೆ ಚಿಂತನೆ ಉಳ್ಳವರಾಗಿದ್ದಾರೆ. ಸಮುದಾಯಕ್ಕೆ ಒಂದು ಕೆಲಸ ಮಾಡಲು ಅತ್ಯಗತ್ಯವುಳ್ಳ ನಾಯಕರಾಗಿದ್ದಾರೆ. ಅದೇ ರೀತಿ ಇವರ ರಾಜಕೀಯ ಭವಿಷ್ಯ ಉಜ್ವಲವಾಗಲೆಂದು ನಾನು ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ನನ್ನ ಮನೆಗೆ ಭೇಟಿ ಕೊಟ್ಟು ನನಗೆ ಶುಭ ಹಾರೈಸಿದ ಶಹನಾಜ್ ಮುಲ್ಲರವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ, ಅವರು ನನ್ನ ಎಲ್ಲ ಕೆಲಸ ಕಾರ್ಯಕ್ಕೆ ಒಂದು ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಮುಂದೆಯೂ ನನಗೆ ಒಳ್ಳೊಳ್ಳೆಯ ಸಮಾಜ ಸೇವೆ ಬಗ್ಗೆ ಕೆಲಸ ಮಾಡಲು ಪ್ರೇರಣೆ ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಮಾಜ ಸೇವೆಯು ಇನ್ನೂ ಕೂಡ ಜಾಸ್ತಿ
ಮಾಡಲು ನಾವು ನಮ್ಮ ಇವರಂಥ ನಾಯಕರುಗಳಿಂದ ನಮಗೆ ಒಂದು ಪ್ರೇರಣೆ ಆಗಿದೆ, ನಮಗೆ ಒಂದು ಉತ್ಸಾಹ ಬರುತ್ತಾ ಇದೆ. ಆದ್ದರಿಂದ ಇವರೊಟ್ಟಿಗೆ ಬಂದ ನಮ್ಮ ಆತ್ಮೀಯರಾದ ಚಿಕ್ಕಮಗಳೂರಿನ ನಾಸೀರ್ ಭಾಯ್ ಹಾಗೂ ರಹೀಂ ಭಾಯ್ ಅವರು ಒಟ್ಟಿಗೆ ಇದ್ದಾರೆ. ಮಾಷಾ ಅಲ್ಲಾ, ಇವರೆಲ್ಲ ಒಂದು ಒಟ್ಟಿಗೆ ಕೂತು ನಾವೊಂದು ಸ್ವಲ್ಪ ಅರ್ಧ ಗಂಟೆ ಸಮಯ ನಮ್ಮ ಸಮಾಲೋಚನೆ ಮಾಡಿದ್ದೇವೆ. ಅಲ್ಹಮ್ದುಲಿಲ್ಲಾ, ಅಲ್ಲಾಹು ನಮ್ಮ ಸಮುದಾಯಕ್ಕೆ ಇನ್ನೂ ಕೂಡ ಕೆಲಸ ಮಾಡಲು ಇವರಂಥ ನಾಯಕರುಗಳು ಮುಂದೆ ಬರಲಿ ಅಂತ ಹೇಳುತ್ತಾ ನಾನು ನನ್ನ 2 ಮಾತನ್ನು ವಿರಾಮ ಆಗ್ತೇನೆ. ರಾಜ್ಯಡು ಇತ್ತೆ ಘರ್ ವಾಪಸಿ ನಡೆದೊಂದಿತ್ತದು ಇಸ್ಮಾಯಿಲ್ ಶಾಫಿ ಬಬ್ಬು ಕಟ್ಟೇರೇನು ಪಿರಾ ಮಾತೃ ಪಕ್ಷಗ ಲೆಪ್ಪು ಕೊರ್ದುಪ್ಪುನ ಶಾನವಾಜ್ ಮುಲ್ಲಾ ಸುದೀರ್ಘ ರಾಜಕೀಯ ಚರ್ಚೆ ಮಾಡ್ತಿದ್ದಾರೆ. ನಾಸಿರ್ ಚಿಕ್ಕಮಗಳೂರು, ರಹೀಂ, ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಜಿಲ್ಲಾ ಉಪಾಧ್ಯಕ್ಷರು ಮುನೀರ್ ಅಸೈಗೋಳಿ ಈ ಪೊರ್ತೋಟುಗಿದ್ದಾರೆ.